ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದಿವರ ಪ್ರತಿಯೊರಿಲ ಅಬ್ದುಲ್ ಕಲಾಂರಂಚ ಆದ ಸಮಾಜದ ಶಾಲೆದ ಬೊಕ ದೇಶದ ಅಭಿವೃದ್ಧಿ ಮಲ್ಪಡೊಂದು ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ ಪಂತೆರ ಕುಡ್ಲದ ಕೆನರಾ ಹೈಸ್ಕೂಲ್ ಮೇಯಿಂದ ವರ್ಷದ ದಿನಾಚರಣೆಡ್ ಅರ್ ಮಲ್ಲ ಪಿನರಾದ ಪಾತಿರಿಯರ ಕುಡ್ಲ ಕುಡಿಯಾಲಬೈಲ್ ಅಮ್ಮೆಂಬಳ ಸುಬ್ಬರಾವ್ ಪೈ ಮಾರ್ಗದ ಕೆನರಾ ಹೈಸ್ಕೂಲ್ ಮೇಯಿಂದ ವರ್ಷದ ದಿನಾಚರಣೆ ಶುಕ್ರವಾರ ನಡೆತಂಡ ವಿದ್ಯಾರ್ಥಿನಿ ಹನಿಮ ಮಾತಿರೆಲ್ಲ ಇಟ್ಕೊಂಡಿರ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಗುರ್ಕಾರ್ಮೆ ವಹಿಸ್ತಿದ್ದದ ಲೇಸ್ತ ಮಲ್ಲ ಪಿನ್ನೆರ ಸೇನೆಡ ಕರ್ತವ್ಯ ಅಕೇರಿಯಾದ ಡಿಲ್ಲಿಡ್ ವಾಸ ಮಲ್ತುಂದುಪ್ಪನ ಲೆಫ್ಟಿನೆಂಟ್ ಕರ್ನಲ್ ಅಶೋಕ ಕಿಣಿರೆಗ ಮರ್ಯಾದೆ ಸಂದೈತ ಮಲ್ತೆರ ಶಾಲೆದ ಮುಖ್ಯೋಪಾಧ್ಯಾಯರ ಅರುಣಕುಮಾರಿ ವರ್ಷದ ವರದಿನ ದುಂಬುದಿಯರ 2024-25 10ನೇ ಕ್ಲಾಸ್ ಪರೀಕ್ಷೆಡು ಮಿತ್ತ ಮಟ್ಟದ ಸಾಧನೆ ಮಲ್ದಿನ ಶ್ರೀಲಕ್ಷ್ಮಿ ಪೈಯರೆಗೆ ಬಂಗಾರದ ಪದಕ ಕೊಡದು ಸಮ್ಮನದ ಮರ್ಯಾದೆ ಮಲ್ತೆರ ಮಿಸ್ ಇಂಡಿಯಾ ಪಂತುಡು ಗೆದ್ದಿದಿನ ರಕ್ಷಿತರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ 24 ವರ್ಷ ಸೇವೆ ಸಂದಾದ ಕರ್ತವ್ಯ ಅಕಿರಿಯೈನ ಗ್ರಂಥಪಾಲಕಿ ಮೋಹಿನಿಯರೆಗೆ ಸಮ್ಮನದ ಮರ್ಯಾದೆ ಮಲ್ತೆರ ವರ್ಷದ ಸಾಧಕರಿಗೆ ಬೊಕ್ಕ ಬೇತೆ ಬೇತೆ ಪಂತುಲೆಡ್ ಗೆಂದಿನಕ್ಲೆಗೆ ನಾಮಪಟ್ಟದ ಮರ್ಯಾದೆ ಮಲ್ತೆರ ಚಂಡಮಾರುತ ಸೇನೆಂಚ ಪ್ರಕೃತಿ ಮುನೀನ ಬಗೆಟ್ ದೇಶದ ಸ್ಥಿತಿಗತಿತ ಸಾಕ್ಷ್ಯಚಿತ್ರನು ಪ್ರದರ್ಶನ ಮಲ್ತೆರ ಲೆಫ್ಟಿನೆಂಟ್ ಕರ್ನಲ್ ಪಾತ್ರೆಡ್ದು ಕಾಸರಗೋಡು ಕೇರಳದ ತನಕ ಮರ್ಯಾದೆ ಮಲ್ತದ ಅಲ್ತ ಇಡೀ ಕನ್ನಡ ಸಮಾಜದಕ್ಲಿಗೆ ಮರ್ಯಾದೆ ಕೊಡ್ತೆರ ಎನ್ನ ಅಪ್ಪೆಲ 75 ವರ್ಷ ದುಂಬು ಮುಲ್ಪ ಕಲ್ತದೇರ ಎನ್ನ ಅಪ್ಪೆ ಭಾಷೆ ಕೊಂಕಣಿ ಆಡಲ ಜ್ಞಾನದ ಭಾಷೆ ಕನ್ನಡಾಂದು ಪಂಡಿನ ಆರು ಪ್ರತಿಯೊರಿಲ ಅಬ್ದುಲ್ ಕಲಾಂರಂಚ ಆವಡು ಶಾಲೆದ ಸಮಾಜದ ದೇಶದ ಅಭಿವೃದ್ಧಿ ಮಲ್ಪಡೊಂದು ಶಾಲೆದ ಜೊಕ್ಲೆ ಪಂಡ್ಯರ ಕರಾವಳಿ ದಕ್ಲಿಗೆ ಆರ್ಮಿದ ಪ್ರಾಮುಖ್ಯತೆ ಗೊತ್ತಾಪಜಿ ದುಂಬುದ ಸೈನಿಕರನ್ಲೆಪಡ ಅದು ಮರ್ಯಾದೆ ಮಲ್ತದ ದೇಶಗೂ ಎಡ್ಡೆ ಸಂದೇಶ ಕೊಡ್ತಾರಂದಾರು ಪಂಡ್ಯರ ವಾಸ್ತವ ಕಾಮತ್ ಗುರ್ಕಾರ್ಮೆದ ಪಾತೆರ ಪಂಡದ ಸಾರಥ ಎನ್ಮನೂತ ಸ್ವಲ್ಪ ತೊಂಜೇಟು ಅಮ್ಮೆಂಬಳ ಸುಬ್ಬರಾವ್ ಪೈ ಅದ್ಭುತ ಕಲ್ಪನೆದೊಟ್ಟುಗು ಈ ಸಂಸ್ಥೆನ ಪುಟ್ಟು ಪಾಡ್ದಿರ ಆಡಳಿತ ಮಂಡಳಿ ಸ್ವಾರ್ಥದ ಅಂತಿನ ಸೇವೆದ ಒಟ್ಟುಗು ಸಂಸ್ಥೆನ ನಡಪಾವೊಂದು ಬೈದ ಬಜಿ ಬರವು ಕುರ್ಪನ ಮಾತ್ರ ಅತ್ ನಿಕ್ಲೆನ ಕನೋಕ್ಲೆ ನಿಜ ಮಲ್ಪನ ವ್ಯಕ್ತಿತ್ವ ಕಟ್ಟುನ ಶಿಕ್ಷಣ ಮಂದಿರ ಆದುಂಡೊಂದು ಪಂಡ್ಯರ ಸಂಚಾಲಕರು ಅಶ್ವಿನಿ ಕಾಮತ್ ಕಾರ್ಯಂತರಿ ಎಂ ರಂಗನಾಥ ಭಟ್ ಲೇಸ್ಟ್ ಪಾಲ್ದೆ ತೊಂಡಿರ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವ ಶ್ರೀ ಡಿ ವಾಸುದೇವ್ ಕಾಮತ್, ಗೌರವಾನ್ವಿತ ಕಾರ್ಯದರ್ಶಿಯಾಗಿರುವ ಶ್ರೀ ಎಂ ರಂಗನಾಥ್ ಭಟ್ ಹಾಗೂ ನಮ್ಮ ಶಾಲೆಯ ಗೌರವಾನ್ವಿತ ಸಂಚಾಲಕಿಯಾಗಿರುವ ಮಿಸ್ ಅಶ್ವಿನಿ ಕಾಮತ್ ರವರು ವಿದ್ಯಾರ್ಥಿಗಳ ಆಶೋತ್ತರಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಾ ಈ ಶಾಲೆಯು ನಗರದ ಒಂದು ಪ್ರತಿಷ್ಠಿತ ಸಾಂಸ್ಕೃತಿಕ ವಾತಾವರಣವುಳ್ಳ ಶಾಲೆಯಾಗಿ ಮೂಡಿಬರುವಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮುಖ್ಯೋಪಾಧ್ಯಾಯಿನಿ ಸೇರಿದಂತೆ 20 ಮಂದಿ ಶಿಕ್ಷಕ ಶಿಕ್ಷಕಿಯರು, 5 ಮಂದಿ ಶಿಕ್ಷಕೇತರರು ಇದ್ದು ಒಟ್ಟು 25 ಮಂದಿ ಸಿಬ್ಬಂದಿಗಳು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ 373 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶ: ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಜರಾದ 168 ಮಂದಿ ವಿದ್ಯಾರ್ಥಿಗಳಲ್ಲಿ 157 ಮಂದಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ಒಟ್ಟು 94% ಫಲಿತಾಂಶ ಬಂದಿರುತ್ತದೆ. Is that my mother, she studied in the school way back 75 years back. So one lady who was sitting here today, I think, please stand up ma'am, Jayanti ma'am. Yeah, she was my mother's classmate. And she said that when you speak today, think that your mother is listening. So I'm so scared that mother is sitting there and you have to talk. You feel that kind of a feeling towards a mother. I always say my mother tongue is Konkani. But when you talk to the people, I say Nanna Jnana Bhashe Kannada. Because you give me any language book, but when I read Kannada book only, I get a kind of attachment to my soul. ಕುಡ್ಲದ ಅಥೇನ ಆಸ್ಪತ್ರೆ ಬೊಕ ಅಥೇನ ಸಮೂಹ ಸಂಸ್ಥೆನ ಗುರ್ಕಾರ್ಯರ್ ಬೊಕ ವ್ಯವಸ್ಥಾಪಕ ನಿರ್ದೇಶಕರು RS ಶೆಟ್ಟಿಯಾನ್ ಶುಕ್ರವಾರ ತೀರಿಯರು ಅರೆಗ್ 85 ವರ್ಷ ಪ್ರಾಯದಿತ್ತಂಡ ಕುಡ್ಲದ ಅಥೇನ ಆಸ್ಪತ್ರೆ ಬೊಕ ಅಥೇನ ಸಮೂಹ ಸಂಸ್ಥೆನ ಗುರ್ಕಾರ್ಯರ್ ಬೊಕ
ವ್ಯವಸ್ಥಾಪಕ ನಿರ್ದೇಶಕರ ಆರ್.ಎಸ್. ಶೆಟ್ಯಾನ್ 55 ವರ್ಷ ಪ್ರಾಯಡು ಶುಕ್ರಾರ ಕರೆದು ಪೋಯರ ಬಡಿದಿ ಜೋಕುಲ್ ಬೊಕ್ಕ ಪುಲ್ಯಾಲ್ಯನ ಅಗತದಿರ. ಆರ್.ಎಸ್. ಶೆಟ್ಯಾನ್ YMCA ಸಂಸ್ಥೆದ ಭಾರತೀಯ ಘಟಕದ ರಾಷ್ಟ್ರೀಯ ಪಣವು ಗುರ್ಕಾರಿರುವ ಟ್ರಸ್ಟ್ ಆದ ಸೇವೆ ಸಂದಾದಿರ. 158 ವರ್ಷಲಿನ ಭಾರತೀಯ YMCA ಚಳವಳಿದ ಇತಿಹಾಸಡು ರಾಷ್ಟ್ರೀಯ ಪಣವು ಗುರ್ಕಾರಿರುವ YMCA ಕರ್ನಾಟಕ ಟ್ರಸ್ಟ್ ಪಟ್ಟೊಲೆಗ್ ಅಜಿತ್ನ ಕರ್ನಾಟಕದ ಸುರುತ್ತ ವ್ಯಕ್ತಿ ಆರಾಧಿತ್ಯರ. ಆರ್.ಎಸ್. ಶೆಟ್ಯಾನ್ ಕುಡ್ಲ ಬಲ್ಮಠದ CSI ಶಾಂತಿ ಚರ್ಚದ ಸದಸ್ಯರಾದಿತ್ಯರ. ಜವನ ಜವಂದಿಲು ಗುಣಮಟ್ಟದ ಬರುವುದ ಒಟ್ಟುಗು ಅಗತ್ಯ ಜೀವನದ ಚಾತುರ್ಪಲಿನ ರೂಢಿ ಮಲ್ತನೊಡೊಂದು ಕಾಲೇಜದ ಪ್ರಿನ್ಸಿಪಾಲರ ಡಾಕ್ಟರ್ ನಿಕೇತನ ಪಂತೆರ ಬೆದ್ರದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ MCS ಬ್ಯಾಂಕ್ದ ಸಹಕಾರ ಸಪ್ತಾಹ ಮುಗಿತಲೊಡು 6 ದಿಕ್ಸೂಚಿ ಭಾಷಣ ಮಲ್ತೆರ. ಬೆದ್ರದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ MCS ಬ್ಯಾಂಕ್ದ ನಿಲೆಟ್ ಬ್ಯಾಂಕ್ದ ಕಲ್ಪವೃಕ್ಷ ಸಭಾಂಗಣಡು ಒಂಜಿ ವಾರದ 22ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ನಡೆತದ ಅಕೆರೆಯಾಂಡ ಬೆದ್ರದ ಎಕ್ಸಲೆಂಟ್ ಬರೋ ಸಂಸ್ಥದ ಗುರ್ಕಾರ್ಯರು ಯುವರಾಜ ಜೈನ್ ಗುರ್ಕಾರ್ಮೆಡ್ ನಡೆದಿನ ಲೇಸಡ್ ವಿಶೇಷ ಕಾರ್ಯತುವನ ಅಧಿಕಾರಿ ಚಂದ್ರಶೇಖರ ಎಂ ಎದ್ಕೊಂದು ಸುರುತ್ತ ಪಾತೆರ ಪಂಡ್ಯರ. ಒಡಿಪು ಅಜ್ಜರಕಾಡು ಸರ್ಕಾರಿ ಕಾಲೇಜದ ಪ್ರಿನ್ಸಿಪಾಲರ ಡಾಕ್ಟರ್ ನಿಕೇತನ ಸಹಕಾರ ಬೊಕ್ಕ ಯೋಜನೆ 7 ದಿಕ್ಸೂಚಿ ಭಾಷಣ ಮಲ್ತದ ಜವನ ಜವಂದಿ ಗುಣಮಟ್ಟದ ಬರುವುದ ಒಟ್ಟುಗು ಅಗತ್ಯ ಜೀವನದ ಚಾತುರ್ಪಲೆಯನ್ನು ರೂಢಿ ಮಲ್ತನೋಡು NSS ತಂಚಿನ ಕಾರ್ಯಲೇಡು ಪಾಲ್ದಿತೊಂದು ಬರವು ಕಲ್ಪನಕ್ಲು ಸಹಕಾರದ ಮಾನಸಿಕತೆನ ತಂಕ್ಲೆನವಾದ ಮಲ್ತನೋಡೊಂದು ಪಂಡಿರ. MCS ಬ್ಯಾಂಕ್ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಪಾತಿರ್ದು ಕಲ್ಪವೃಕ್ಷ ಪ್ರಶಸ್ತಿ ಸಮಗ್ರ ಸಾಧಕ ಪ್ರಶಸ್ತಿ ಸೇರಿದು ವಾರೈಡಿ ಚಿಂತನ ಸರಣಿದ ಡಿಟ್ ಸಹಕಾರ ಸಂಬಂಧ ಉಪನ್ಯಾಸ ಸಾಧಕರಿಗೆ ಸಮ್ಮಾನ ಬರವು ಕಲ್ಪನಕ್ಲಿಗೆ ಪ್ರೋತ್ಸಾಹ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತರ್ನಲ ಸಾಕಾರೋಡು ನಡೆತದೊಂದು ಪಂಡಿರ. ಯುವರಾಜ ಜೈನ್ ಗುರ್ಕಾರ್ಮಿದ ಭಾಷಣ ಮಲ್ತದ ಎಂಕ್ಲಿನ ಸಂಸ್ಥದ ನಿಲೆಟ್ ಪಲ ಕೊರ್ಪುನ ವರ್ಷಗೂ ಸಾರದ ಇಕ್ಲಿನ ಹೊಂದಿತ್ತದ ಪಕ್ಕಿಲಿಗೆ ಆಸರೆ ಅಪ್ಪನ ಆಸೆ ಉಂಡು ಪಲ ಕೊರ್ನಗ ಮರ ಬಗ್ಗುನಂಚ ನಮ್ಮ ವ್ಯಕ್ತಿತ್ವ ಆವಡೊಂದು ಪಂಡಿರ. ಪ್ರಾಂತ್ಯ ಸರ್ಕಾರಿ ಹೈಸ್ಕೂಲ್ದ ನವೀನ್ ಚಂದ್ರ ಮೇರೆಗೆ ಶಾಲೆ ಕುರ್ಪುನ ಸಾಯಪಣವು ಕೊರಿಯರ. ಅಂಚನೆ ಶಿವರಾಮ ಕಾರಂತ ಪ್ರತಿಷ್ಠಾನಗೂ ಸಾಯಪಣವನ್ನು ಡಾಕ್ಟರ್ ಜಯಪ್ರಕಾಶ ಮಾವಿನ ಕುಳಿಯರೆಗೂ ಕೊರಿಯರ. ಸಮಾಜದ ಬೇತೆ ಬೇತೆ ಸೇವಾ ಸಂದಾಯನಗಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಕರ್ತವ್ಯ ಅಖಿರಿಯನ ಬ್ಯಾಂಕದ ಕಾರ್ಯತುವನ ಅಧಿಕಾರಿ ರಘುವೀರ ಕಾಮತ್ರೆಗೆ ಕಡಪಡ್ದು ಕೊರ್ಪುನ ಸಮ್ಮಾನದ ಮರ್ಯಾದೆ ಮಲ್ತೆರ. ಬೆದ್ರಡ್ ಪುರಸಭೆ ಮುಖ್ಯ ಅಧಿಕಾರಿಯಾದ ಒಡಿಪು ನಗರಸಭೆ ಕಮಿಷನರ್ ಆದ ಕರ್ತವ್ಯ ಅಖಿರಿಯಾತಿನ ರಾಯಪ್ಪ ಕುಡ್ಲ ಒತ್ತು ವಿಭಾಗದ ಸಹಕಾರ ಸಂಘಲನ ಸಹಾಯಕ ನಿಬಂಧಕರ ತ್ರಿವೇಣಿಯಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ PJ ಬ್ಯಾಂಕ್ ನಿರ್ದೇಶಕರ ಬಕ ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ನಿರ್ದೇಶಕರ ದಯಾನಂದ ನಾಯ್ಕ ಕಾರ್ಯಕ್ರಮ ಟಿತ್ತರ. ಸುದರ್ಶನ್ ಭಟ್ ಸೊಲ್ಮೆ ಸಂದಾಯರ ಗಣೇಶ್ ಕಾಮತ್ ಎಂಬಕ ಚೇತನ ರಾಜೇಂದ್ರ ಹೆಗ್ಡೆ ಕಾರ್ಯಕ್ರಮ ಸುಧಾರ್ತೆರ. ಪತ್ರಕರ್ತರ ಆರೋಗ್ಯ ಸಂಬಂಧ ಇನ್ಸೂರು ಯೋಜನೆದಂಚಿನ ಅಗತ್ಯ ಯೋಜನೆಯನ್ನು ಕಟ್ಟ್ಯರೆ ಒತ್ತು ಕೊರ್ಪುಣೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಹೊಸ ಗುರ್ಕಾರ್ಯರು ಪುಷ್ಪರಾಜ್ BN ಪಂತೆರ ಶುಕ್ರವಾರ ಕುಡ್ಲದ ಪ್ರೆಸ್ ಕ್ಲಬ್ಡು ಅಧಿಕಾರದ ತೊಂದ 6 ಪಾತಿರಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 2025-28ನೇ ಸಾಲದ ಹೊಸ ಸಮಿತಿದ ಅಧಿಕಾರದೆತ್ತೊಂದ ಕಾರ್ಯಕ್ರಮ ಕುಡ್ಲದ ಪ್ರೆಸ್ ಕ್ಲಬ್ಡು ಶುಕ್ರವಾರ ನಡೆತದ. ಸಂಘದ ದುಂಬುದ ಗುರ್ಕಾರ್ಯರ ಶ್ರೀನಿವಾಸ ನಾಯ್ಕಿಂದ ಜಬಕ ಪ್ರಧಾನ ಕಾರ್ಯಂತರ ಜಿತೇಂದ್ರ ಕುಂದೇಶ್ವರ, ಹೊಸ ಗುರ್ಕಾರ್ಯರು ವಿಶ್ವರಾಜ್ BN, ಪ್ರಧಾನ ಕಾರ್ಯಂತರ ರಾಜೇಶ್ ಪೂಜಾರಿ ಬಕ ಪಣವುದ ಗುರ್ಕಾರ್ಯರು ವಿಜಯ ಕೋಟ್ಯಾನ್ ಪಡು ಸೇರಿನಂಚ ಪದಾಧಿಕಾರಿಗಳಿಗೆ ಅಧಿಕಾರ ಬುಡುದು ಕೊರಿಯರ. ಸಂಘದ ದುಂಬುದ ಗುರ್ಕಾರ್ಯರ ಆನಂದ ಶೆಟ್ಟಿ ಪಾಟಿರ್ದ ಬಂಗಾರ ಪರ್ಬದ ವರ್ಷದುಪ್ಪುನ ಸಂಘನು ನನಲಾತ ಎಡ್ಡೆ ರೀತಿಯ ಕಟ್ಟದ ಬುಲೆ ಪಾವನಂಚ ಹೊಸ ಸಮಿತಿಗೆ ಸಲಹೆ ಕೊರಿಯರ. ಹೊಸ ಗುರ್ಕಾರ್ಯರಾದ ಅಧಿಕಾರದೆತ್ತೊನ್ನ ಪುಷ್ಪರಾಜ್ ಪಾತಿರ್ದ ಸಂಘದ ದುಂಬುದ ಮಾದರಿ ಕಾರ್ಯಕ್ರಮಲೇನ ದುಂಬರಿಕೊಂಡು ಪತ್ರಕರ್ತರ ಆರೋಗ್ಯ ಸಂಬಂಧ ಇನ್ಸೂರು ಯೋಜನೆದಂಚಿನ ಅಗತ್ಯ ಯೋಜನೆಯನ್ನು ಕಟ್ಟ್ಯರೆ ಒತ್ತು ಕೊರ್ಕೊಂಡು ತಾಲೂಕು ಸಂಘಲೇನ ಗಟ್ಟಿಮುಟ್ಟು ಮಲ್ಪನೊಂದು ಪಂಡ್ಯರ. ವಾರ್ತಾಧಿಕಾರಿ ಖಾದರ್ ಶಾ ಈ ಪೊರ್ತುಡಿತ್ತೆರ. ಸದಸ್ಯರ ಹಿತ ಕಾಯಲು ಮತ್ತು ಸಂಸ್ಥೆಯ ಆಶಯ ಎತ್ತಿ ಹಿಡಿಯಲು ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ. ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ವೃತ್ತಿ ಗೌರವ ಹೆಚ್ಚಿಸುವ ಕೆಲಸ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಪೂರ್ವ ಅಧ್ಯಕ್ಷರಾದಂಥ ಶ್ರೀನಿವಾಸ ನಾಯ್ಕ ಕಿಂದಾಜರ ನೇತೃತ್ವದಲ್ಲಿ ಇದ್ದಂಥ ಕೆಲವೊಂದು ಕೆಲಸಗಳು ಭಾಳ ಮಾದರಿಯಾದಂಥ ಕೆಲಸಗಳು ನಡೆದಿದೆ. ಅದನ್ನು ಖಂಡಿತವಾಗಿ ಮುಂದುವರಿಸ್ತೇವೆ. ತಾಲೂಕಿನಲ್ಲಿ ಇನ್ನೂ ಸಹ ಕೆಲವು ಕಡೆ ಪ್ರೆಸ್ ಕ್ಲಬ್ನ ಕಟ್ಟಡಗಳು ಭಾಳ ವೇಗಗತಿಯಲ್ಲಿ ನಡೀತಾ ಇದೆ. ಉದಾಹರಣೆಗೆ ಮೂಡುಬಿದ್ರೆ ಅವ್ರದ್ದು, ಹಾಗೆ ನಮ್ಮ ಸುಬ್ರಹ್ಮಣ್ಯದವ್ರದ್ದೊಂದು ಪ್ರೆಸ್ ಕ್ಲಬ್ನ ಬೇಡಿಕೆ ಇತ್ತು. ಅದು ಸಹ ಈಗ ಬೇಡಿಕೆಯನ್ನು ಮಾನ್ಯ ಸಚಿವರೇ ಅದಕ್ಕೆ ಸೂಚನೆ ಕೊಟ್ಟು ಅವರಿಗೆ ಅದನ್ನು ಮಾಡುವ ಹಾಗೆ
ಸೂಚನೆ ನೀಡಿದರೆ ಶೀಘ್ರದಲ್ಲಿ ಅದು ಉದ್ಘಾಟನೆ ಆಗ್ತದೆ. ಇನ್ನು ಎಲ್ಲ ತಾಲೂಕುಗಳಲ್ಲಿ ಸಹ ಒಂದು ಪ್ರೆಸ್ ಕ್ಲಬ್ ಸಂಘ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕು ಅನ್ನೋದು ನಮ್ಮ ಆಶಯ. ಅದ್ರ ಜೊತೆಗೆ ನಮ್ಮ ಆನಂದ್ ಶೆಟ್ಟಿ ಹೇಳಿದ ಹಾಗೆ ಖಾದರ್ ಸರ್ ಅವರು ಕೊಟ್ಟಿರುವಂಥ ಸೂಚನೆಯ ಪ್ರಕಾರ, ಹಾಗೆ ನಮ್ಮ ಎಲ್ಲ ತಾಲೂಕಿನ ಸಂಘಗಳ ಅಧ್ಯಕ್ಷರುಗಳು ಕೆಲವೊಂದು ಸೂಚನೆಗಳನ್ನು ಸಲಹೆಗಳನ್ನು ಸಂಘಕ್ಕೆ ಕೊಟ್ಟಿರ್ತಾರೆ. ಅದೆಲ್ಲವನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರಾವಳಿಡು ಐನು ಬ್ಯಾಂಕ್ಲು ತಾಪನೆ ಅದು ಉಡುಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ದ ಅಪ್ಪೆನಾಡಂದು ಗುರ್ತ ಮಲ್ತೊಂದುಂಡೊಂದು ಮಾಹೆ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಪಂತೆರ 6 ಮಣಿಪಾಲುಡು ಕೆನರಾ ಬ್ಯಾಂಕ್ ತಾಪಕೆರ ಅಮ್ಮೆಂಬಳ ಸುಬ್ಬರಾವ್ ಪಯ್ಯರನ 173ನೇ ಜನ್ಮದಿನಾಚರಣೆ ಬೊಕ ಬ್ಯಾಂಕ್ದ 120ನೇ ವರ್ಷಾಚರಣೆ ಲೇಸ್ಟ್ ಪಾತಿರಿಯರ. ಕೆನರಾ ಬ್ಯಾಂಕ್ ತಾಪಕರೈನ ಅಮ್ಮೆಂಬಳ ಸುಬ್ಬರಾವ್ ಪಯ್ಯರನ 143ನೇ ಜನ್ಮದಿನಾಚರಣೆ ಬೊಕ ಬ್ಯಾಂಕ್ದ 120ನೇ ವರ್ಷಾಚರಣೆ ಮಣಿಪಾಲದ ಗೋಲ್ಡನ್ ಜುಬ್ಲಿ ಹಾಲ್ಡ್ ನಡೆತಂಡ ಸರ್ಕಲ್ ಆಫೀಸ್ ಒತ್ತು ಜನರಲ್ ಮ್ಯಾನೇಜರ್ ಅಶೋಕ್ ಕುಮಾರ್ ಎತ್ಕೊಂಡಿರ ಮಾಹೆ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಕರಾವಳಿಡು ಐನು ಬ್ಯಾಂಕ್ಲು ತಾಪನೆ ಅದು ಉಡುಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ದ ಅಪ್ಪೆನಾಡ ಅದು ಗುರ್ತ ಮಲ್ತೊಂದುಂಡು ಈ 2 ಜಿಲ್ಲೆಲು ಬೋಡಾಯಿನತ ಅಭಿವೃದ್ಧಿ ಆಯ್ನ ನಿಲೆಟ್ ಬಡಪತ್ತು ಬರುವುದಾಂತಿನ ಮಾತ ಬರಿಕೊಂದುದು ದೇಶಗೂ ಮಾದರಿ ಆತನಂದು ಪಂಡ್ಯರ. ಬ್ಯಾಂಕ್ದ ಸರ್ಕಲ್ ಆಫೀಸ್ದ ಜನರಲ್ ಮ್ಯಾನೇಜರ್ ಗಂಗಾಧರ್ ಪಾತಿರ್ದು ಹಾಜಬ್ಬ ಹರೇಕಲದರ್ನ ಪದವಿ ಪೂರ್ವ ಕಾಲೇಜಿಗೆ ಬ್ಯಾಂಕ್ದು ಪಣವಸಾಯ ಕೊರ್ಪನ ಬಗೆಟ್ ಪ್ರಸ್ತಾವನೆ ದೆತ್ತೊಂದು ಮಿತ್ತ ಅಧಿಕಾರ್ಲಿನ ಗುಮನೋಕನತದ ಪಣವಸಾಯ ಕೊರ್ಪನೊಂದು ಪಂಡ್ಯರ. ಶಾಸಕರ ಯಶಪಾಲಿ ಸುವರ್ಣ ಪದ್ಮಶ್ರೀ ಪ್ರಶಸ್ತಿ ಪಡೆತಿನ ಶಿಕ್ಷಣ ಪ್ರೇಮಿ ಹರೇಕಳ ಹಾಜಬ್ಬ ಎಡಿಸಿ ಹಬೀದ್ ಗದ್ಯಾಳ್, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರ ವಿಜಯ್ ಕುಮಾರ್, ಜನರಲ್ ಮ್ಯಾನೇಜರ್ ಸುಧಾಕರ ಕೊಠಾರಿ ಬೆನ್ನೆರಾದ ಈ ಪೊರ್ತಡಿತ್ತರ. ಹಾಜಬ್ಬ ಬೊಕ್ಕ ಕೆಲವು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಡಿಜಿಎಂ ಪವಿತ್ರ ಕುಮಾರ್ ದಾಸ್ ಬ್ಯಾಂಕ್ದ ಸಾಧನದ ಬಗೆಟ್ ತಿರುಪಾಯಿರ. ಡಿವಿಷನಲ್ ಮ್ಯಾನೇಜರ್ ಪೂರ್ಣಾನಂದ ಬ್ಯಾಂಕ್ದ ಕಾರ್ಯಾಲಯನ ದುಂಬುದಿಯರ. So Canara Bank is one of the very popular branches, and just now the introductory person said that 5 branches will be renovated here in Udupi on this day, the 120th anniversary of this bank and 173rd Founders Day, birthday of our founder, and also 10,000 branch, 10,001 I am told, a branch will be inaugurated annually, a large branch. So I am very happy to be part of this because, as I said, South Canara is known for banking, number 1, second is education, and third is healthcare. These are the 3 prominent areas where South Canara district is known for. Our founder, Dr. T.M.A. Pai, was also the founder of Syndicate Bank. Always used to say there are 3 ills that are facing the society: ill health, illiteracy, and poverty. So he was of the opinion, if you take care of illiteracy and ill health, poverty will automatically go. That's the reason he started this, to take care of illiteracy, started education institutions under the banner of Academy of General Education in 1942. And ill health, he started the first self-financing medical college in the country in 1953, Kasturba Medical College. That to take care of ill health, because medical college is naturally hospital, has to be there, isn't it? So that's the reason poverty is very much less compared to other districts, because literacy rate is very high, almost 100% next to our neighboring state, Kerala. ಬಹಳಷ್ಟು ರಾಷ್ಟ್ರೀಕೃತ ಬ್ಯಾಂಕ್ ಅನ್ನು ನಮ್ಮ ದೇಶಕ್ಕೆ ಪರಿಚಿತ ಕೀರ್ತಿ ನಮ್ಮ 50 ವರ್ಷದಲ್ಲಿ ಸಲ್ತದೆ. ಅದರಲ್ಲಿ ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್, ಕಾರ್ಪೊರೇಷನ್, ವಿಜಯ ಬ್ಯಾಂಕ್ ಅಂತ ಬ್ಯಾಂಕ್ಗಳು. ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಅದನ್ನು ಮರ್ಜರ್ ಆಗೋ ಮೂಲಕ ಇವತ್ತು ಕೆನರಾ ಬ್ಯಾಂಕ್ ಆಗಿದೆ.
ವಿಜಯ ಬ್ಯಾಂಕ್ ಮರ್ಜರ್ ಆಗಿ ಇವತ್ತು ಬ್ಯಾಂಕ್ ಆಫ್ ಬರೋಡಾ ಆಗಿದೆ, ಕಾರ್ಪೊರೇಷನ್ ಬ್ಯಾಂಕ್ ಇವತ್ತು ಮರ್ಜರ್ ಆಗಿ ಇವತ್ತು ಯೂನಿಯನ್ ಬ್ಯಾಂಕ್ ಆಗಿದೆ. ಆದರೆ ನಮಗೆ ಈ ಹಿಂದೆ ಯಾವ ರೀತಿ ಇವತ್ತು ಬ್ಯಾಂಕಿನ ಬಗ್ಗೆ ಒಂದು ಅಭಿಮಾನ ಸಂಬಂಧ ಇತ್ತು, ಬಹುಶಃ ಇವತ್ತು ಅದು ಮರ್ಜರ್ ಆದರೂ ಕೂಡ ಅವ್ರ ಸಂಬಂಧ ಅದ್ರ ಮೇಲೆ ಅಭಿಮಾನ ಇನ್ನಷ್ಟು ಗೌರವ ಹೆಚ್ಚುವಂಥ ಒಂದು ಕೆಲಸ ನಮ್ಮ ಜನತೆಯಲ್ಲಿ ಆಗಿದೆ. ಈಗಾಗಲೇ ಸುಬ್ಬರಾವ್ ಪೈ ಅವರ ಬಗ್ಗೆ ನಾವು ಉಲ್ಲೇಖ ಮಾಡಿತ್ತು. ಯಾಕೆಂದರೆ ಭಾಳ ವರ್ಷದ ಹಿಂದೆ ಅವರ ಚಿಂತನೆ ಕಲ್ಪನೆ ಏನೆಂಬುದನ್ನು ನಾವೊಮ್ಮೆ ನೆನಪಿಸಬೇಕಾಗ್ತದೆ. ಏಕೆಂದರೆ ಕೇವಲ ತನ್ನ ಸ್ವಂತಕ್ಕಾಗಿ ಯಾವುದೇ ಚಿಂತನೆಗಳನ್ನು ಮಾಡದೆ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜನರ ಆರ್ಥಿಕತೆಗೆ ಅದೊಂದು ಕೊಡುಗೆ ನೀಡಬೇಕು ಉದ್ದೇಶದಿಂದ ಶೈಕ್ಷಣಿಕವಾಗಿ ಅದೇ ರೀತಿ ಬ್ಯಾಂಕಿಂಗ್ಗೆ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಮಾಡಿದರು. ಒಬ್ಬ ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೂಡ ಅವರ ಚಿಂತನೆಗಳು ಆರ್ಥಿಕ ವಿಚಾರದಲ್ಲಿ ಶೈಕ್ಷಣಿಕ ವಿಷಯದಲ್ಲಿ ಬಹಳಷ್ಟು. ಇವತ್ತು ಅವ್ರು ಮಾಡಿದಂಥ ಒಂದು ಕೆನರಾ ಬ್ಯಾಂಕ್ ಇವತ್ತು ದೇಶದ ಉದ್ದಾಗಲಕ್ಕೂ ಸುಮಾರು 10,001 ಶಾಖೆಗಳ ಮೂಲಕ ಇವತ್ತು ದೇಶದ ಆರ್ಥಿಕಕ್ಕೆ ದೊಡ್ಡ ರೀತಿಯ ಶಕ್ತಿಯನ್ನು. ಪುತ್ತೂರು ಬಡಗನೂರು ಗ್ರಾಮದ ಗೆಜ್ಜೆಗಿರಿ ಕ್ಷೇತ್ರಡು ಯಾತ್ರಿ ನಿವಾಸ ಬೊಕ ಅನ್ನಛತ್ರ ಕಟ್ಟಣೆ ಯೋಜನೆಗೆ ಪಂಚಾಂಗ ಪಾಡ್ನ ಕಾರ್ಯಕ್ರಮ ನವೆಂಬರ್ 23 ಕೈತಾರಕಾಂಡೆ 10 ಗಂಟೆಗೆ ನಡಪೊಂಡು ದಿ ವೈದ್ಯದಿ ಕೋಟಿ ಚೆನ್ನೈಯ ಮೂಲಸ್ಥಾನ ಅಭಿವೃದ್ಧಿ ಟ್ರಸ್ಟ್ದ ಗುರ್ಕಾರ್ಯರು ಸಂಜೀವ ಪೂಜಾರಿ ಬಿರುವ ಪಂತೆರ ದೇ ವೈದ್ಯದಿ ಕೋಟಿ ಚೆನ್ನೈಯ ಮೂಲಸ್ಥಾನ ಅಭಿವೃದ್ಧಿ ಟ್ರಸ್ಟ್ದ ಗುರ್ಕಾರ್ಯರು ಸಂಜೀವ ಪೂಜಾರಿ ಬಿರುವ ಸುದ್ದಿಕುಟ್ಟಡ್ ಪಾತಿರ್ದ ಪುತ್ತೂರು ತಾಲೂಕು ಬಡಗನೂರು ಗ್ರಾಮದ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಟ್ ಭಕ್ತರಿನ ಅನುಕೂಲಗಾದ ಯಾತ್ರಿ ನಿವಾಸ ಬೊಕ ಅನ್ನಛತ್ರ ಕಟ್ಟುನ ಯೋಜನೆಗೆ ಪಂಚಾಂಗ ಪಾಡ್ನ ಕಾರ್ಯಕ್ರಮ ನವೆಂಬರ್ 23 ಐತಾರಕಾಂಡೆ 10 ಗಂಟೆಗೆ ನಡಪಾವಣ್ಣೊಂದು ಪಂಡೆರ ಸುಮಾರು 7 ಕೋಟಿ ರೂಪಾಯಿ ಖರ್ಚಿಡು ಯಾತ್ರಿ ನಿವಾಸ ಕಟ್ಟೆರೆ ಉಂಡು. ಒಟ್ಟು 5 ಮಾಳಿಗೆ ಉಪ್ಪುಂಡು. ನೆಲ ಮಾಳಿಗೆಡು ಪಾಕಶಾಲೆ, ಮಿತ್ತ ಮಾಳಿಗೆಡು ಇರುವ ಕೋಣೆಲು ಸಮುದಾಯ ಭವನ, ದಿ ವೈದ್ಯದ ಆಯುರ್ವೇದ ಸಂಶೋಧನಾ ಟ್ರಸ್ಟ್ ಒಪ್ಪುಂಡು ಸುರೂತ ಹಂತುಡು ಇರುವ ಕೋಣೆಲೆಯನ್ನು ಕಟ್ಟೆರೆ ಉಂಡು. ಅನ್ನಛತ್ರ ಗೆಜ್ಜೆಗಿರಿ ಧರ್ಮ ಚಾವಡಿದ ಎದುರು ಬಾಗುಡೆ ಕಟ್ಟೆರೆ ಉಂಡೊಂದು ಪಂಡೆರ. ಬರೋಡದ ಉದ್ಯಮಿ ದಯಾನಂದ ಬೋಂಟ್ರ ಯಾತ್ರೆ ನಿವಾಸಗೂ ಪಂಚಾಂಗ ಪಾಡ್ವೆರು ಸೋಲೂರು ಆರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ಪೆರೆಂದು ಸಂಜೀವ ಪೂಜಾರಿ ಬಿರುವ ಪಂಡ್ಯರ. ಕ್ಷೇತ್ರ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಪೀತಾಂಬರ ಹೇರಾಜೆ, ಗುರ್ಕಾರ್ಯರು ರವಿ ಪೂಜಾರಿ ಚಿಲಿಂಬಿ ಸುದ್ದಿ ಕೊಟ್ಟಿಡ್ತಾರ. ಜನರ ಒಂದು ಸೌಕರ್ಯಕ್ಕಾಗಿ ಭಕ್ತರ ತುಂಬ ಒಂದು ಕೋರಿಕೆ ಮೇರೆಗೆ ಕ್ಷೇತ್ರದಲ್ಲಿ ಒಂದು 7 ಕೋಟಿಯ ಯಾತ್ರಾ ನಿವಾಸ ನಾಲ್ಕು 23ಕ್ಕೆ ಬೆಳಿಗ್ಗೆ 10:30 ಗಂಟೆಗೆ ಭೂಮಿ ಪೂಜೆ ನಡೆಯಲಿದೆ. ಇದರಲ್ಲಿ ನಮ್ಮ ಸಮಾಜದ ಹಾಗೂ ಎಲ್ಲ ಜನಪ್ರತಿನಿಧಿಗಳು ಹಾಗೆ ಧಾರ್ಮಿಕ ಮುಖಂಡರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನನಿತ್ಯ ಸವಾಲ್ ಎದುರ್ಸಾವನೆಂತುವಲಿ ಒವ್ವೇ ಸವಾಲನ್ನು ನಿಯಂತ್ರಣ ಮಲ್ಪಲೆ ಆರೋಗ್ಯದ ಲೈಫ್ ಸ್ಟೈಲ್ ಮಲ್ತೊನುಲೆ ಎಂದ ಡಾಕ್ಟರ್ ಮಂಜುನಾಥ ಕಾಮತ್ ಅಮ್ಮೆಂಬಳ ಬರವು ಕಲ್ಪನಕ್ಲಿಗೆ ಪಂತೆರ ಕುಡ್ಲದ ಕೆನರಾ ಹೈಸ್ಕೂಲ್ದ ವರ್ಷದ ದಿನಾಚರಣೆಯಡು ಮಲ್ಲಬಿನ್ನಿರಾದ 6 ಪಾತಿರಿಯರು. ಕುಡ್ಲದ ಕೆನರಾ ಹೈಸ್ಕೂಲ್ದ ವರ್ಷದ ದಿನಾಚರಣೆ ಗುರುವಾರ ಅಟ್ಟಣೆ ಆದಿತ್ತಂಡ ವಿದ್ಯಾರ್ಥಿ ಸಂಘದ ನಾಯಕಿ ತೇಜಸ್ ಮಾತ್ರೆಲ್ಲ ಎತ್ಕೊಂಡಿರ ಕೆನರಾ ವಿಕಾಸ್ ಕಾಲೇಜ್ದ ಕೋಆರ್ಡಿನೇಟರ್ ಬಸ್ತಿ ಪುರುಷೋತ್ತಮ ಶೆಣೈ ಗುರ್ಕಾರ್ಮೆಡ್ ನಡತಿನ ಲೇಸಡ ಡಾಕ್ಟರ್ ಮಂಜುನಾಥ ಕಾಮತ್ ಅಮ್ಮೆಂಬಳ ಬೊಕ್ಕ ಡಾಕ್ಟರ್ ಶಾಂತಿ ಕಾಮತ್ ಮಲ್ಲಬಿನರದ ಪಾಲ್ದಿತ್ತೊಂದು 2024-25ನೇ ಸಾಲದ ಸಾಧಕ ಜೋಕ್ಲಿಗೆ ಇನಾಮದ ಒಟ್ಟಿಗೆ ಮೆಚ್ಚುಗೆ ತೋಲಿಯನ್ ಪಟ್ಟಿಯರ. ಪ್ರಿನ್ಸಿಪಾಲರು ಸುರೇಖ್ ಆರ್ಬಟ್ ಕೆನರಾ ಹೈಸ್ಕೂಲ್ದ ವರ್ಷದ ವರದಿನ ದುಂಬುದಿಯರ ಮಲ್ಲಬಿನರ ಡಾಕ್ಟರ್ ಮಂಜುನಾಥ ಕಾಮತ್ ಅಮ್ಮೆಂಬಳ ಪಾತ್ರಿಡ್ದು ಕೆನರಾ ಶಾಲೆಗೆ 134 ವರ್ಷಲೆನ ಇತಿಹಾಸವುಂಡು. ಜೋಕ್ಲಿಗೆ ಶಿಸ್ತು ಬೊಕ್ಕ ಗುಣಮಟ್ಟದ ಬರವು ಕಲ್ಪವೊಂದುಂಡು. ಕಾಲುಗೂ ಸರಿಯಾದ ಬದಲಾವಣೆ ಆಪುಂಡು ದಿನನಿತ್ಯ ಸವಾಲಿನ ಎದುರ್ಸಾವನ ತೋಂದುಲ್ಲೆರ ನಿಕ್ಲೆನ ಜೀವನ ಸ್ಟೈಲ್ ನಿಕ್ಲೆನೆ ಮಲ್ತನೋಡು ಒವ್ವೇ ಸವಾಲಿನ ನಿಯಂತ್ರಣ ಮಲ್ಪಲೆ ಆರೋಗ್ಯದ ಲೈಫ್ ಸ್ಟೈಲ್ ಮಲ್ತನೊಲೆಂದು ಬರವು ಕಲ್ಪನಕ್ಲೆ ಎಡ್ಡೆ ಪಾತಿರ ಪಂಡ್ಯರ. ಬಸ್ತಿ ಪುರುಷೋತ್ತಮ ಶೆಣೈ ಗುರ್ಕಾರ್ಮೆದ ಭಾಷಣ ಮಲ್ತದ ಕೆನರಾ ವೈಭವಡು ಬೊಕ್ಕ ಬರವು ಕಲ್ಪನೆಟ್ಟು ಸಾಧನೆ ಮಲ್ತಿನಕ್ಲೆಗ ಮೆಚ್ಚಿಗೆ ತೆರಿಪಾವೆ. ಆಡಳಿತದಕ್ಲು ಬರವು ಕಲ್ಪಾವನಕ್ಲು ಪ್ರಿನ್ಸಿಪಾಲರು ಕಠಿಣ ಕೆಲಸ ಮಲ್ತದ ಸೇವೆ ಸಂದಾದೆರ. ಈ ಸಂಸ್ಥೆದ ತಾಪಕೆರು ಸಾರತೆನ್ಮನುತ ಸೊನ್ಪತ್ನಾಲೆ ಇಟ್ಟು ಪೊಂಜೋಕ್ಲೆನ ಪ್ರೌಢಶಾಲೆ ಮಲ್ಪಡೊಂದು ಸುರು ಮಲ್ತಿದೆರು. ಒಟ್ಟಿ ಪೊಣ್ಣು ಮಗಲಿಗೆ ಕಲ್ಪಂಡ ಆಲ್ ಅಪ್ಪೆನ ಗೆಡ್ಡೆ ಸಂಸ್ಕೃತಿದ ಕುಟುಂಬ ಅಪ್ಪನ ಪಂಪನವು ಅರಿನ ಮುಖ್ಯ
ಉದ್ದೇಶ ಆದಿತ್ತಂಡು ಈ ಶಾಲೆಡ್ ಕಲ್ತಿನ ಸುಮನ ವಾಲ್ಕೆ ಇಸ್ರೋಡ್ ವಿಜ್ಞಾನಿ ಆಯಿರಂದು ಬಸ್ತಿ ಪುರುಷೋತ್ತಮ ಶನೈ ಪಂಡ್ಯರ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಒತ್ತುಗುರ್ ಕಾರ್ಯರ ಸುರೇಶ್ ಕಾಮತ್ ಕಾರ್ಯಂತರ ರಂಗನಾಥ ಭಟ್ ಲೇಸ್ಟ್ ಪಾಲ್ದೊಂಡಿರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರ್ತು ಬತ್ತಂಡ. The academic journey of Canara CBSE has constantly upheld the flag of success with remarkable achievements in the field of academics, cultural, literary and sports events. The results of CBSE 10th board exams held in March 2025 brought immense joy once again as we achieved 100% pass rate. Out of 112 students who appeared for the CBSE board exams, an impressive 40 students scored above 90, 30 students above 80, and rest all above 60 and one above 50. I assure you, if my children have done well, it's mainly because of Canara CBSE. When I came back to India in 2011, I scouted for schools. I looked for many schools, but finally I found that the best school was in our backyard. Because what I like about Canara is the simplicity, the down-to-earth attitude, yet deep history. This institution has a history of 134 years, but it looks so modern. So that's the beauty, the contrast between the ancient, the deep-rooted values and modernity. You need that for the children. At the outset, I would like to congratulate the Canara CBSE for winning the second prize yesterday in the Canara Vaibhava. You know, the theme of, the founder and the 5 teachers, and then his devotion to the Lord Vittal of Pandrapur. It was so thrilling. And the bhajan, which I commented them, Harimana, which was very favorite bhajan of one of my favorite bhajans. It was very nice. And I think the judges did a good choice of giving you the second prize. Ma'am, congratulations to all of you. My congratulations to all the achievers also. You know, this is a school day is an occasion not just for reading out the report, giving a history of what is exactly happening in the school, but it's also an occasion to honor the achievers who have done excellently in front of an audience of parents, teachers and a distinguished audience. ಬಳ್ಳಲ್ಬಾಗ್ ಗುರ್ಜಿ ಉಚ್ಚಯದ ಪೊರ್ತಡು ಬಳ್ಳಲ್ಬಾಗ್ ಅಯ್ಯಪ್ಪ ಸೇವಾ ಸಮಿತಿದ ಬಂಗಾರ್ ಪರ್ಬದ ಲೆಪ್ಪೋಲೆ ಬಿಡುಗಡೆ ಆತಂಡ ಶಾಸಕರ ವೇದವ್ಯಾಸ ಕಾಮತ್ ಲೆಪ್ಪೋಲೆ ಬೊಕ್ಕ ಗುರ್ತಮೋರ ಬಿಡುಗಡೆ ಮಂತೆರ. ಕುಡ್ಲದ ಬಳ್ಳಲ್ಬಾಗ್ ಗುರ್ಜಿ ದೀಪೋತ್ಸವ ಸಮಿತಿ ಬೊಕ್ಕ ಬಳ್ಳಲ್ಬಾಗ್ ಫ್ರೆಂಡ್ಸದ ದುಂಬಾಳ್ತೆಡೆ ಶರವ ಮಹಾಗಣಪತಿ ದೇವರನ ದಿಂಡು ಉಚ್ಚಯದ 74ನೇ ವರ್ಷದ ದೀಪಾರಾಧನೆ ನಡತಂಡ. ಮನ್ನಗುಡ್ಡೆ ಗುಡ್ಜಿ ಉಚ್ಚಯಾದ ಶರವ ಮಹಾಗಣಪತಿ ದೇವರನ ಉಚ್ಚಯ ಮೂರ್ತಿ ಬಳ್ಳಲ್ಬಾಗ್ದಡೆ ಬನ್ನಗ ಗುಡ್ಜಿ ಉಚ್ಚಯ ಸಮಿತಿದ ಎತ್ಕೊಂಡ್ಯಾರ. ಗುಡ್ಜಿ ತೇರಡು ದೇವರನ ಕುಲ್ಲಾದ ಮಹಾಪೂಜೆ ನಡತಂಡ. ಬರ್ಕೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮೋಹನ ಕೊಟ್ಟಾರೆ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರ ಸುರೇಶ್ ಬಳ್ಳಾಲ್, ಸಮಿತಿದ ಗುರ್ಕಾರ್ಯರ ಗಣೇಶ್ ಶೆಟ್ಟಿ, ಮರ್ಯಾದೆ ಗುರ್ಕಾರ್ಯರ ಸುರೇಶ್ ಚಂದ್ರ ಶೆಟ್ಟಿ, ಸುಂದರ ಶೆಟ್ಟಿ, ಕಿರಣ್ ಕೋಡಿಕಲ್, ಪ್ರಕಾಶ್ ಸಾಲ್ಯಾನ್, ರಾಮಾನಂದ ಬೊಕ ಸಮಿತಿದ ಸದಸ್ಯರು ಭಕ್ತರು ಈ ಪೊರ್ತುಡಿತ್ತರ. ಶಾಸಕರ ವೇದವ್ಯಾಸ ಕಾಮತ್ ಗುಡ್ಜಿ ದಿಂಡು ಉಚ್ಚಯದ 75ನೇ ವರ್ಷಾಚರಣದ ಗುರ್ತಮೋರ ಬಿಡುಗಡೆ ಮಲ್ತೆರ. ಬಳ್ಳಲ್ಬಾಗ್ ಅಯ್ಯಪ್ಪ ಸೇವಾ ಸಮಿತಿದ 5ನೇ ವರ್ಷದ ಬಂಗಾರ ಪರ್ಬ ಡಿಸೆಂಬರ್ 28 ನಡಪರ ಇದ್ದದ ಐತ ಗುರ್ತಮೋರ ಬೊಕ ಲೆಪ್ಪೋಲಿನ ಶಾಸಕರು ಬಿಡುಗಡೆ ಮಲ್ತದ ಎಡ್ಡೆಪ್ಪು ಬಯಕೇರ. ಒಂಜಿ ಕಡೆ ಹಿಡಿದು 75ನೇ ವರ್ಷದ ಕಾರ್ಯಕ್ರಮ, ಸಮಿತಿದ ಆಡಳಿತದ ವ್ಯವಸ್ಥೆ 25 ವರ್ಷ, 50 ವರ್ಷ ಐತ ಒಟ್ಟಿಗೆ ಅಯ್ಯಪ್ಪ ಸೇವಾ ಸಮಿತಿದ 50 ವರ್ಷ ಅಂಚಾದ
ಗಣಪತಿದ ಒಟ್ಟಿಗೆ 5 ವರ್ಷದ ಲೋಗೋ ಅಂಚಾದ ಈ ಒಂಜಿ 5 ವರ್ಷದ ವಿಶೇಷವಾಗಿ ನಂಚಿನ ಅಯ್ಯಪ್ಪ ಸೇವಾ ಸಮಿತಿದ ಈ ಲೋಗೋಲ ಒಂಜಿ ಅನಾವರಣ ಮಲ್ಪುನಂಚಿನ ಯೋಗ ಭಾಗ್ಯ ಎಂಕ್ ಶಾಸಕ ಅದು ನೆಟ್ಟು ಭಾಗ್ಯಪ್ಪನಂಚಿನ ಅವಕಾಶ ತೆಗೆದು ಈ ಅಯ್ಯಪ್ಪ ದೇವರೆಲ್ಲ ಸಂಪೂರ್ಣವಾದ ಭಾರಿ ಒಂಜಿ ಮನಸ್ಪೂರ್ವಕವಾದ ಮಸ್ತ್ ನಿಷ್ಠೆಡು ಮಸ್ತ್ ಬಂಗಾಂಡಲ ಅಕುಲು ನಿರಂತರವಾದ 40 ದಿನ ಒಪ್ಪು ಭಾರಿ ಒಂಜಿ ಎಡ್ಡೆ ರೀತಿಯ ಪ್ರಯತ್ನದೊಟ್ಟಿಗೆ ಭಕ್ತಿದ ಒಟ್ಟಿಗೆ ಅಕುಲು ಆ ಅಯ್ಯಪ್ಪನ ಸೇವೆ ಮಲ್ಪುನಂಚಿನ ಬೇಲೆಲ್ಲ ಮಲ್ತೊಂದುಲ್ಲೇರು ಅಂಚಾದ ಆ ಅಯ್ಯಪ್ಪ ದೇವರೆಲ್ಲ ಈ ಒಂಜಿ ಸಂದರ್ಭಡು ಅಂಚನ ಗಣಪತಿ ದೇವರು ಪೂರ ದೇವರು ಒಟ್ಟಾಪುನಂಚಿನ ಒಂಜಿ ವಿಶೇಷವಾಯಿನಂಚಿನ ಒಟ್ಟಾತಿನಂಚಿನ ಒಂಜಿ ಸಂದರ್ಭ ಅಂದು ಪನೊಂದು ಈ ಕಾರ್ಯಕ್ರಮ ಎಡ್ಡಾವಡು ಯಶಸ್ಸಾವಡು ಇನಿ ನಮ್ಮ ಗುರುಜಿ ದೀಪೋತ್ಸವ ಮಲ್ಪನ ಮಲ್ಲ ವಿಷಯ ಆಯ್ತು ಒಂದೇ ಒಂದು ಬೆನ್ನೆಲುಬಾದ ಉಪ್ಪುನೆ ಎಂಗಲ ಬಳ್ಳಲ್ ಬಾಗ್ ಫ್ರೆಂಡ್ಸ್ದ ಪ್ರತಿಯೊಂದು ಜವನೇರು ಮಕ್ಕಳಿಡ್ದ ಹತ್ರ ಎಂಗಲ ಪ್ರತಿಯೊಂದು ಕಾರ್ಯಕ್ರಮಲ ಭಾರಿ ಪೊರ್ಲುಡು ನೀವು ನಿರ್ವಿಘ್ನವಾದ ಯಶಸ್ವಿವಾದ ನಡತೊಂದುಂಡು ಒಂದೇಕ ಒಂಜಿ ಕೈ ಅದು 10 ಕೈ ಸೇರಣ ಮಾತ್ರ ಓ ಕೆಲಸ ನಂಗೆ ಮಲ್ಪೆರಾಬುಡು ಅಂಚಾದ ನಮಕ್ ಒಂಜಿ ಮಲ್ಲ ಶಕ್ತಿ ಅಕುಲು ಅಂಚನೆ ನಮ್ಮ ಸಂಘದ ಮಾತ ಸದಸ್ಯರನಕುಲ್ಲ ಇಲ್ಲಿ ದುಂಬುಡಿತಿ ನಕುಲು ಅಂಚನೆ ಸುಂದರಣ್ಣ ಅವಡು ಅರ್ನ ಬಗ್ಗೆ ಗಂಗಾಧರ್ ಶೆಟ್ಟಿ ಆ ಟೈಮ್ ಉಡ್ಲ ಈ ಗುರ್ಜಿ ಯಶಸ್ವಿ ಅದು ನಡ್ತೊಂದು ಬೈದನು ಐದು ಪಕ್ಕ ದೇವರು ಎಂಕ್ಲೇಪುರ ಒಂಜಿ ಎಂಕ್ಲೇಪುರಂಜಿ ಅವಕಾಶ ಕೊರಿಯರು ತುಳು ಭಾಷೆ ಸಂಸ್ಕೃತಿನ ಉರಿಪಾದು ಬುಲೆಪಾಯರ ನಾಟಕ ಸಿನಿಮಾಲು ಎಡ್ಡೆ ಕೊಡುಗೆ ಕೊಡ್ತೊಂದು ಮೂಡೂರು ಪಡೂರು ಕಂಬಳ ಸಮಿತಿ ಗುರುಕಾರ್ಯರು ಪಿಯೂಸ್ ಎಲ್ ರೋಡ್ರಿಗಸ್ ಪಂತೆರ ನಿತ್ಯ ಸಾಯಿ ಸಿನಿ ಕ್ರಿಯೇಷನ್ಸ್ ಬಿಸಿ ರೋಡ್ದ ಉದಿಪನ ಮಲ್ದದ 6 ಪಾತಿರಿಯರು ಎಲ್ಲಿಯ ಸಿನಿಮಾ ತಯಾರು ಮಲ್ಪನ ಜವನಿಯರ್ನ ಕೂಟದ ಹೊಸ ಸಂಸ್ಥೆ ನಿತ್ಯ ಸಾಯಿ ಸಿನಿ ಕ್ರಿಯೇಷನ್ಸ್ ಬಿಸಿ ರೋಡ್ದ ಉದಿಪನ ಗುರ್ತಮರ ಬಿಡುಗಡೆ ಬಕ ನಾಟಕ ಪ್ರದರ್ಶನ ಬಿಸಿ ರೋಡ್ದ ಸ್ಪರ್ಶ ಕಲಾಮಂದಿರಡು ನಡೆತಂಡ ಮೂಡೂರು ಪಡೂರು ಕಂಬಳ ಸಮಿತಿ ಬಂಟ್ವಾಳದ ಗುರುಕಾರ್ಯರು ಪಿಯೂಸ್ ಎಲ್ ರೋಡ್ರಿಗಸ್ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದ ತುಳು ಭಾಷೆ ಸಂಸ್ಕೃತಿನ ಉರಿಪಾದು ಬುಲೆಪಾಯರ ನಾಟಕ ಸಿನಿಮಾಲು ಎಡ್ಡೆ ಕೊಡುಗೆ ಕೊಡ್ತಂಡು ಇಂಚಿನ ಕಾರ್ಯಗೂ ಜವನಿಯರು ದುಂಬು ಬೈದಿನವು ಪುಗರ್ನೈಸೆ ಅಂದು ಪಂಡ್ಯರ ಕಲ್ಲಡ್ಕ ನಾಗ ಸುಜ್ಞಾನ ಫ್ರೆಂಡ್ಸ್ ಸ್ಥಾಪಕರು ನಾಗರಾಜ್ ಕಲ್ಲಡ್ಕ ಗುರ್ತಮೊರೆ ಬಿಡುಗಡೆ ಮಲ್ತೆರ ಬಂಟ್ವಾಳ ಪುರಸಭೆತ ದುಂಬುದ ಗುರುಕಾರ್ಯರು ವಾಸು ಪೂಜಾರಿ ಲೊರೆಟ್ಟು ಬಂಟ್ವಾಳ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್ ಎಡ್ಡೆಪ್ಪು ಬೈಕೇರ ಬಿಸಿ ರೋಡ್ದ ಬಂಗಾರ ಪದ್ಯ ಉದ್ಯಮಿ ಸುನಿಲ್ ಪಿ ಮಾರ್ನಬಲ್ ಬಜಾರ್ ಗ್ರೂಪ್ಸ್ದ ಸಂಸ್ಥೆದ ಯಜಮಾನರು ಸುಧಾಕರ ಆಚಾರ್ಯ ಉದ್ಯಮಿ ಜಗನ್ನಾಥ ಬಂಟ್ವಾಳ ಭಿನ್ನರಾದಿತ್ಯರ ನಾಟಕ ಸಂಗೀತ ನಿರ್ದೇಶಕರ ತಂಗವೇಳು ಕೊಯ್ಲದರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ತಾಂಬೂಲ ಕಲಾವಿದರು ಪೂಂಜಾಲ ಕಟ್ಟೆ ಮಗ್ಲಿರ್ದು ಎಲ್ಲೆ ದಾದ ಎರೆಗು ಗೊತ್ತು ತುಳು ನಾಟಕ ನಡೆತಂಡು ಎಲ್ಲೆ ದಾದ ಎರೆಗಳ ಗೊತ್ತಿಚ್ಚಿ ಇನಿತ ಇನಿ ಎಲ್ಲದ ಎಲ್ಲೆ ಇಂಚಿನ ಪುರ್ಲದ ನಾಟಕ ಎಡ್ಡೆ ಸಂದೇಶ ಜೀವನ ಜನಕ್ಲೆಗ್ ಅಕ್ಲಕ್ಲ ಊರುಡು ಪ್ರೀತಿ ವಿಶ್ವಾಸದ ಇಪ್ಪುಡಂಚಿನ ಈ ನಾಟಕಲೇನು ಮುಖಾಂತರ ಅಕ್ಲೆ ಎಡ್ಡೆ ಸಂದೇಶ ತೊರೆದು ಈ ತುಳು ಕಲಾವಿದರು ಮತ್ತೊಂದುಲ್ಲೇರು ಅಕ್ಲೆಗೆ ಈ ಪೊರ್ತುಳು ಎಡ್ಡೆ ಶುಭವನ್ನು ಹಾರೈಸ ಅಕ್ಲ ಎಡ್ಡೆ ಉದ್ದೇಶ ದೀದಿ ಈ ಕಾರ್ಯಕ್ರಮ ದಿವಂದಿರು ಎಕ್ಕನಲ್ಲ ಅಕ್ಲೆಗೆ ಬೆಂಬಲ ಅಂಚನೆ ಮಾತೆರ್ನಲ್ಲ ಬೆಂಬಲ ಅಕ್ಲೆ ತಿಕ್ಕಡು ಮುಂದಿನ ದಿನಟ್ಟು ನಾಟಕ ನನಾತ್ ಮಿತ್ತಾದ ಸಿನಿಮಾ ಮುಖಾಂತರಲ್ಲ ಅಕ್ಲು ಸಿನಿಮಾ ಮಲ್ತದ್ಲ ಅಕ್ಲು ಜನಕ್ಲಿನ ಪ್ರೀತಿ ಪಾತ್ರಡು ವಿಶ್ವಾಸಡು ಅಂಚನೆ ಜನಮನ್ನಣ ತಿಕ್ಕಡು ಪಂಡತೆ ಷೋಡಶಿ ಫೌಂಡೇಶನ್ದ ನೆಲೆಟ್ಟ ಭಾರತೀಯ ಸಂಗೀತ ಲೋಕದ ಅಮರ ಗಾಯಕ ಕಿಶೋರ್ ಕುಮಾರನ ಮರ್ಯಾದೆದಲ್ಲಿ ಕುಡ್ಲದ ಪ್ರಭವನಡು ಗಾತಾರ ಹೆ ಮೆರಾದಿಲ್ ಪನ್ಪನ ಪುದರಡು 40 ಗಂಟೆ ಪದ ಪಂಡದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸ್ಥಾನ ಪಡೆತಂಡ ರಡ್ಡು ದಿನೋಡ್ದು ಬುಡಂದೆ 40 ಗಂಟೆ ಪದ ಪಂಡದ ಕೂಟ ಒಂಜಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ಸ್ ರೆಕಾರ್ಡ್ ಸ್ಥಾನ ಪಡೆತಂಡ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮಲ್ತದಿನ ಜಿ ಕನ್ನಡ ಸರಿಗಮಪ ಉಗಾರ್ತೆದ ಯಶವಂತ್ ಎಂಜಿ ಮಾರ್ಗದರ್ಶನೋಡು ಷೋಡಶಿ ಫೌಂಡೇಶನ್ದ ನೆಲೆಟ್ ಭಾರತೀಯ ಸಂಗೀತ ಲೋಕದ ಅಮರ ಗಾಯಕ ಕಿಶೋರ್ ಕುಮಾರನ ಮರ್ಯಾದೆದಲ್ಲಿ ಕುಡ್ಲದ ಪ್ರಭವನೋಡು ಗಾತಾರ ಹೆ ಮೇರಾದಿಲ್ ಪನ್ಪನ ಪುದರಡು ಈ ಕಾರ್ಯಕ್ರಮ ನಡೆತಂಡು ನವೆಂಬರ್ 18 ಪುಲ್ಯಕಾಂಡೆ 2 ಗಂಟೆಗೆ ಡಿವೈಎಸ್ಪಿ ಮಹೇಶ್ ಕುಮಾರ್ ತುಡಾರ ಪುಲ್ಪು ಪತ್ತಾದ ಸುರುವಾಯಿನ ಈ ಪದಕ್ಲನ ಸರಣಿ 14 ಬಯ್ಯ ಆಜಿಪತ್ತೇಗ ಮುಗಿತಲಾಂಡು ಮಹಾ ಸಂಗೀತ ಸಂಭ್ರಮಡು 150 ಹೆಚ್ಚ ಪದ ಪನ್ಪನಕ್ಲು ಪಾಲ್ದಿಟ್ಟುಂಡೆರ ಈ 2 ದಿನದ ಕಾರ್ಯಕ್ರಮಟ್ಟು ಕಿಶೋರ್ ಕುಮಾರನ ಮುಖ್ಯ ಪದಕ್ಲಿನ ಒಟ್ಟುಗ 40 ಗಂಟೆ ಬುಡಂದೆ ಪನ್ಪುನ ಪ್ರದರ್ಶನ ನಡೆತಂಡ ದಾಖಲೆ ಮಲ್ತಿನ ಷೋಡಶಿ ಫೌಂಡೇಶನ್ಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದ ಮನೀಶ್ ಬಿಷ್ಣೋಯಿ ಶಾಸಕರು ವೇದವ್ಯಾಸ ಕಾಮತ್ ಪ್ರಮಾಣದ ಒಲೆ ಕುರಿಯರ
ಡಾಕ್ಟರ್ ಶಿವರಾಮ ಭಂಡಾರಿ ಪಾತ್ರೆದು ಬಾರಿ ಪುನಿದು ಈ ಸಾಧನೆ ಮಲ್ದಿರು ಮಾತ್ರೆಗ್ಲ ಸೊಲ್ಮೆಲೊಂದು ಪಂಡಿರು ಮಣಿಕಾಂತ ಕದ್ರಿ ಪಾತ್ರೆದು ಈ ರೀತಿಯ ಕಾರ್ಯಕ್ರಮ ಮಲ್ತಿನೇಕ ಪೆರ್ಮೆ ಉಂಡು ನನಲಾತ ಕಾರ್ಯಕ್ರಮ ನಡಪರೆ ಉಂಡು SPB ರಾಜ್ಕುಮಾರನ ಪದಲ ಒಪ್ಪಡಂದು ಪಂಡಿರು ಯಶವಂತ MG ಮನೀಶ್ ಬಿಷ್ಣೋಯಿ ಲಂಚುಲಾಲ್ ರಮೇಶ್ ಚಂದ್ರ ಶ್ರೀಕಾಂತ ಕಾಮತ್ ವೇಣುಗೋಪಾಲ ಪುತ್ತೂರು ರಂಜನ್ ದಾಸ್ ವಿಶ್ವಾಸ್ ಗುರುಪುರ ಸತೀಶಿರ ಡಾಕ್ಟರ್ ಶಿವರಾಮ ಭಂಡಾರ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರು. ಎಲ್ಲರಿಗೆ ಒಂದು ಲೈಫ್ ಚೇಂಜಿಂಗ್ ವೇದಿಕೆ ಸಿಗುವುದಿಲ್ಲ. ಯಶವಂತ ಹತ್ರ ಕುಂತು ಮಾತಾಡುವವರು ಅಂದ್ರೆ ಆಸ್ ಐ ಟೋಲ್ಡ್ ಮನೀಶ್ ಸರ್ ಗಿವ್ಸ್ ದಟ್ ಕೈಂಡ್ ಆಫ್ ಅ ಪುಷ್ ಟು ಟ್ಯಾಲೆಂಟ್ಸ್ ಅಂತ. ಸೊ ಅದನ್ನು ಮಾದರಿಯಾಗಿ ಹಿಡಿದು ಗೋಪಾಲ್ ಸರ್ ಜೊತೆ ಗೋಪಿನಾಥ್ ಸರ್ ಜೊತೆ ಮಾತಾಡಿ ಅವರ ಸಪೋರ್ಟಿಂದ ಈ ಒಂದು 40 ಗಂಟೆಯ ಕಾಲ ಒಬ್ಬ ಮಾಡುವ ರೆಕಾರ್ಡು ಶತಗಂಟ ಯಾಕಾಗಲ್ಲ, 100 ಗಾಯಕರು ಸೇರಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಪ್ಲ್ಯಾನ್ ಇತ್ತು. ಬಟ್ ಭಗವಂತನ ಕೃಪೆಯಿಂದ 100 ಇದ್ದಿದ್ದು 127+ ಸಿಂಗರ್ಸ್ ಹಾಡಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ. ವರ್ಲ್ಡ್ ರೆಕಾರ್ಡನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಷೋಡಶಿ ಫೌಂಡೇಶನ್ ಅವರು ಮಾಡಿದ್ದು ತುಂಬ ಸಂತೋಷ ಆಗ್ತಾ ಇದೆ ನನಗೆ. ನಾನು ಇದರಲ್ಲಿ ಹಾಡಬೇಕಾಗಿತ್ತು, ಬಿಕಾಸ್ ಏನೋ ಕಾರಣಾಂತರಗಳಿಂದ ಬರಲಿಕ್ಕಾಗಲಿ, ದಯವಿಟ್ಟು ಕ್ಷಮಿಸಿ. ಬಟ್ ಐ ಆಮ್ ರಿಯಲಿ ಪ್ರೌಡ್. ಏನಂದರೆ ಈ ಥರ ಮಂಗಳೂರಿನಲ್ಲಿ ಒಂದು ಅಪ್ಕಮಿಂಗ್ ಸಿಂಗರ್ಸನ್ನು ಹಾಗೂ ತುಂಬ ಸೀನಿಯರ್ ಸಿಂಗರ್ಸ್ಗಳನ್ನು ಇಟ್ಕೊಂಡು ಈ ಥರ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥದ್ದು ರಿಯಲಿ ಪ್ರೌಡ್. ಆ್ಯಂಡ್ ಯಶವಂತ್ ಅವರಿಗೆ ನಿಜವಾಗಲೂ ನಾನು ಧನ್ಯವಾದ ಹೇಳ್ತೀನಿ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ರೆಕಾರ್ಡ್ ಹೋಲ್ಡರ್ ಮಿಸ್ಟರ್ ಯಶವಂತ್ ಅವರ ಸಹಕಾರದೊಂದಿಗೆ ಭಾಳ ಅಭೂತಪೂರ್ವವಾದಂಥ ಗಾತಾ ರಹೆ ಮೇರಾ ದಿಲ್ 40 ಗಂಟೆಗೂ ಮಿಕ್ಕಿ 123 ಗಾಯಕರ ವಿಶೇಷವಾದಂಥ ಪ್ರಯತ್ನ ಇನ್ನೊಂದು ದಾಖಲೆಗಳನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ. ನಿಜಕ್ಕೂ ಈ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಆಯೋಜನೆ ಮಾಡಿಕೊಂಡು ಒಂದು ದಾಖಲೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ, ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ತನು ಮನ ಧನದ ಸಹಕಾರ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಭಾಳ ದೊಡ್ಡ ರೀತಿಯ ಪ್ರಯತ್ನ ಇದೆ. ಈ ಪ್ರಯತ್ನ ಯಶಸ್ವಿಯಾದಂಥ ವಿಚಾರಗಳನ್ನು ಇವತ್ತು ಮುಂದಿಟ್ಟುಕೊಂಡು ಮಂಗಳೂರಿಗೆ ಇನ್ನೊಂದು ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ತಮ್ಮೆಲ್ಲರ ಪ್ರಯತ್ನಗಳಿಗೆ ನಾನು ಶುಭವನ್ನು ಕೋರ್ತೀನಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸಲ್ಮೆಲು